ನಮಸ್ಕಾರ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಪವಿತ್ರ ಸ್ಥಳಗಳಿವೆ. ಪ್ರವಾಸಿ ತಾಣಗಳ ಜೊತೆಗೆ ದೇವಾಲಯಗಳು ಕೂಡ ಹೆಚ್ಚಾಗಿವೆ. ದಿನ ಬೆಳಗಾದರೆ ಸಾಕು ಸಾವಿರಾರು ಜನ ಭಕ್ತಾದಿಗಳು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಈ ದೇವಾಲಯಗಳನ್ನು ನೋಡಲು ದೇಶ ವಿದೇಶಗಳಿಂದ ಕೂಡ ಜನರು ಬರುತ್ತಾರೆ. ಯಾಕಂದರೆ ನಮ್ಮಲ್ಲಿರುವ ದೇವಾಲಯಗಳ ಇತಿಹಾಸ ಬಹಳಷ್ಟು ವಿಶೇಷವಾಗಿದೆ ಹಾಗೂ ವಿಶಿಷ್ಟವಾಗಿದೆ. ಹೌದು, ಇದೇ ರೀತಿ ನಮ್ಮಲ್ಲಿರುವ ವಿಶೇಷವಾದ ದೇವಾಲಯಗಳಲ್ಲಿ ಉಡುಪಿಯೂ ಕೂಡ ಒಂದು. ಉಡುಪಿಯ ಶ್ರೀಕೃಷ್ಣನ ದೇವಾಲಯ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದು. ಇದು ಕೃಷ್ಣನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಕಿಂಡಿಯಲ್ಲಿ ಕಾಣುವ ಕೃಷ್ಣನನ್ನು ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಈ ದೇವಾಲಯಕ್ಕೆ ಸುಮಾರು 100 ವರ್ಷಗಳ ಇತಿಹಾಸವಿದೆ. ಹಾಗಾದರೆ ಕೃಷ್ಣ ಉಡುಪಿಗೆ ಬಂದಿದ್ದು ಹೇಗೆ? ಕೃಷ್ಣನ ದೇವಾಲಯ ಕಟ್ಟಿದ್ದು ಯಾರು? ಹೇಗೆ ಕನಕನ ಕಿಂಡಿ ಹುಟ್ಟಿತು? ಉಡುಪಿ ಅನ್ನೋ ಹೆಸರು ಹೇಗೆ ಬಂದಿತ್ತು? ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಿಂದೆ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಚಂದ್ರನು ಇಲ್ಲಿರುವ ಒಂದು ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ತದನಂತರ ಚಂದ್ರನೇ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುತ್ತಾನೆ. ಆಗಿನಿಂದ ಆ ದೇವಾಲಯವನ್ನು ಜನರು ಚಂದ್ರೇಶ್ವರ ಎಂದು ಕೂಡ ಕರೆಯುತ್ತಾರೆ. ಆಗ ದೇವಾಲಯದಲ್ಲಿ ಉಡುಪ ಅನ್ನೋ ಅಕ್ಷರಗಳು ಎಲ್ಲೆಲ್ಲಿಯೂ ಕಾಣುತ್ತಿತ್ತು. ಅದಕ್ಕೋಸ್ಕರ ಅಲ್ಲಿನ ಜನರೇ ಈ ಊರಿಗೆ ಉಡುಪ ಎಂದು ಹೆಸರಿಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅಂದಿನಿಂದ ಇದು ಉಡುಪ ಆಗಿತ್ತು. ಕಾಲಕ್ರಮೇಣವಾಗಿ ಉಡುಪಿ ಎಂದು ಬದಲಾಯಿತು. ಮೊದಲು ಉಡುಪಿಯಲ್ಲಿ ಚಂದ್ರೇಶ್ವರ ದೇವಾಲಯ ನಿರ್ಮಾಣವಾಗಿದ್ದು, ಹಾಗಾಗಿ ಇಲ್ಲಿನ ಪದ್ಧತಿ ಏನೆಂದರೆ ಇಲ್ಲಿಗೆ ಬರುವ ಭಕ್ತರು ಮೊದಲು ಅನಂತೇಶ್ವರ ಹಾಗೂ ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಕೃಷ್ಣನ ಸನ್ನಿಧಿಗೆ ಬರಬೇಕೆನ್ನುವುದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಹೌದು ಸ್ನೇಹಿತರೆ, ನೀವು ಒಂದು ವೇಳೆ ಕೃಷ್ಣನ ದೇವಾಲಯಕ್ಕೆ ಭೇಟಿ ಕೊಡಬೇಕೆಂದರೆ ಮೊದಲು ಅನಂತೇಶ್ವರ ಮತ್ತು ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟೆ ಆಮೇಲೆ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಶ್ರೀಕೃಷ್ಣ ಉಡುಪಿಗೆ ಬಂದಿರೋ ಹಿಂದೆ ಒಂದು ರೋಚಕ ಕಥೆಯೂ ಕೂಡ ಇದೆ. ಹೌದು, ಒಮ್ಮೆ ದ್ವಾರಕೆಯಲ್ಲಿ ಕೃಷ್ಣನ ವಿಗ್ರಹವು ಗೋಪಿಚಂದ್ರನಲ್ಲಿ ಮುಳುಗಿ ಹೋಗುತ್ತದೆ. ಆಗ ಆ ವಿಗ್ರಹ ಸಮುದ್ರದಲ್ಲಿ ಮೀನನ್ನು ಹಿಡಿಯುತ್ತಿದ್ದಂಥ ಅಂಬಿಗನಿಗೆ ಸಿಗುತ್ತದೆ. ಅದನ್ನು ತೆಗೆದುಕೊಂಡು ಆ ಅಂಬಿಗ ಹಾಗೆ ದೋಣಿಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ನಂತರ ಆ ಅಂಬಿಗ ಉಡುಪಿಯ ಹತ್ತಿರ ಇರುವ ಮಲ್ಪೆ ಬಳಿಯ ಕರಾವಳಿ ಬಳಿ ತಲುಪುತ್ತಾನೆ. ಆಗ ಆ ಸಮಯಕ್ಕೆ ಅಲ್ಲಿ ಸಂಪೂರ್ಣವಾಗಿ ಬಿರುಗಾಳಿ ಹಬ್ಬುತ್ತದೆ, ಚಂಡಮಾರುತ ಏಳುತ್ತದೆ. ಇದೇ ಕಾರಣ ಆ ಅಂಬಿಗನ ಕೈಯಿಂದ ಗೋಪಿಚಂದ್ರದಲ್ಲಿರುವ ಕೃಷ್ಣನ ವಿಗ್ರಹವು ಮಾಯವಾಗುತ್ತದೆ. ಆಗ ಅಲ್ಲಿಗೆ ಬಂದಂತಹ ಮಧ್ವಾಚಾರ್ಯರು ಅದನ್ನೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತು ತಮ್ಮ ಶಕ್ತಿಯಿಂದ ಬಿರುಗಾಳಿಯನ್ನು ನಿಲ್ಲಿಸುತ್ತಾರೆ. ಕೊನೆಗೆ ಆ ಗೋಪಿಚಂದ್ರದಲ್ಲಿರುವ ಕೃಷ್ಣನ ವಿಗ್ರಹವು ಮಧ್ವಾಚಾರ್ಯರಿಗೆ ಸಿಗುತ್ತದೆ. ಆ ವಿಗ್ರಹವನ್ನು ತೆಗೆದುಕೊಂಡ ಮಧ್ವಾಚಾರ್ಯರು ಅದನ್ನು ಅಲ್ಲೇ ಒಂದು ಕೊಳದಲ್ಲಿ ಶುದ್ಧೀಕರಿಸಿ ಅಲ್ಲೇ ಒಂದು ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪಿಸುತ್ತಾರೆ. ಅಂದಿನಿಂದ ಅಲ್ಲಿ ಕೃಷ್ಣ ನೆಲೆಸಿದ್ದಾನೆ. ಶ್ರೀಕೃಷ್ಣನ ವಿಗ್ರಹವನ್ನು ಶುದ್ಧೀಕರಿಸಿದ ಕೆರೆಗೆ ಇಂದು ಮಾಧ್ವ ಸರೋವರ ಎಂದು ಕೂಡ ಕರೆಯುತ್ತಾರೆ. ಮಧ್ವಾಚಾರ್ಯರೇನೋ ಶ್ರೀಕೃಷ್ಣ ವಿಗ್ರಹವನ್ನು ಒಂದೆಡೆ ಪ್ರತಿಷ್ಠಾಪನೆ ಮಾಡಿದರು. ನಂತರ ಅದಕ್ಕೆ ಒಂದು ದೇವಾಲಯ ನಿರ್ಮಾಣ ಮಾಡಬೇಕೆಂದ ನಿರ್ಧರಿಸಿ ದೇವಾಲಯವನ್ನು ಅಲ್ಲಿನ ಭಕ್ತಿ ಮಂಡಳಿ ನಿರ್ಮಾಣ ಮಾಡಿದ್ದಾರೆ. ತದನಂತರ ದಿನಗಳಲ್ಲಿ ಉಡುಪಿಯನ್ನು ಆಳಿದಂತಹ ಕೆಲವು ರಾಜ ಮಹಾರಾಜರು ಆ ವಿಗ್ರಹಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕೆಂದು ಅಲ್ಲಿ ಒಂದು ಭವ್ಯವಾದ ದೇವಸ್ಥಾನವನ್ನು ಹಾಗೂ ಮಠವನ್ನು ಕೂಡ ಕಟ್ಟಿಸುತ್ತಾರೆ. ಮುಂದೆ ಮಧ್ವಾಚಾರ್ಯರು ತಮ್ಮ ನೇರ ಶಿಷ್ಯರನ್ನು 8 ಗ್ರಾಮಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಅದರ ಮುಖ್ಯಸ್ಥರನ್ನಾಗಿ ನಿಯೋಜಿಸುತ್ತಾರೆ. ಇವೇ ಇಂದು ಅಷ್ಟಮಠಗಳಾಗಿದ್ದು ಉಡುಪಿ ಪಟ್ಟಣದಲ್ಲೇ ಮಠಗಳನ್ನು ಹೊಂದಿವೆ. ಅವುಗಳೆಂದರೆ ಪೇಜಾವರ, ಫಲಿಮಾರು, ಅದಮಾರು, ಪುತ್ತಿಗೆ, ಸೋದೆ, ಕೃಷ್ಣಾಪುರ, ಶಿರೂರು, ಕಾಣಿಯೂರು. ಉಡುಪಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದೇ ಕನಕನ ಕಿಂಡಿ. ಆದರೆ ಈ ಕನಕನ ಕಿಂಡಿ ಹೆಸರು ಬರೋದಕ್ಕೂ ಒಂದು ಅದ್ಭುತವಾದಂತಹ ಕಥೆ ಇದೆ. ಹೌದು, 16ನೇ ಶತಮಾನದಲ್ಲಿ ವಾದಿರಾಜರ ಆಡಳಿತವಿತ್ತು. ಆ ಸಮಯದಲ್ಲಿ ಕೆಳಜಾತಿಯರನ್ನು ಬಹಳಷ್ಟು ನಿಷ್ಕೃಷ್ಟವಾಗಿ ಕಾಣುತ್ತಿದ್ದರು. ಆದರೆ ಅಲ್ಲಿ ಕೃಷ್ಣ ದೇವಾಲಯ ನಿರ್ಮಾಣವಾಗಿದ್ದರಿಂದ
ಕೃಷ್ಣನನ್ನು ಕಾಣಲು ಹೋಗುತ್ತಿದ್ದರು. ಆದರೆ ಕೆಳಜಾತಿಯರನ್ನು ಮಾತ್ರ ದೇವಾಲಯದಲ್ಲಿ ಬಿಡುತ್ತಿರಲಿಲ್ಲ. ಅದೇ ಸಮಯಕ್ಕೆ ಕೆಳಜಾತಿಗೆ ಸೇರಿದ ಕನಕದಾಸರು ದೇವಾಲಯಕ್ಕೆ ಬರುತ್ತಾರೆ. ಆದರೆ ಅವರಿಗೂ ಕೂಡ ದೇವಾಲಯದ ಒಳಗಡೆ ಬಿಡುವುದಿಲ್ಲ. ಅವರನ್ನ ದೇವಾಲಯದ ಸಿಬ್ಬಂದಿ ದೇವಾಲಯದಿಂದ ಹೊರದಬ್ಬುತ್ತಾರೆ. ಆದರೂ ಅವರು ಒಳಗೆ ಹೋಗಲು ಪ್ರಯತ್ನ ಪಡುತ್ತಾರೆ. ಕೋಪಗೊಂಡ ದೇವಾಲಯದ ಸಿಬ್ಬಂದಿ ಅವರನ್ನು ಥಳಿಸಿ ದೇವಾಲಯದಿಂದ ಆಚೆ ದಬ್ಬುತ್ತಾರೆ. ಕನಕದಾಸರು ಬೇಸರಗೊಳ್ಳುತ್ತಾರೆ. ಆದರೆ ಅವರಿಗೆ ಕೃಷ್ಣನ ದರ್ಶನ ಪಡೆಯಲೇಬೇಕೆನ್ನುವ ಹಂಬಲ ಹೆಚ್ಚಾಗುತ್ತದೆ. ನೊಂದ ಕನಕದಾಸರು ಗರ್ಭಗುಡಿಯ ಹಿಂಭಾಗದ ಗೋಡೆಯಲ್ಲಿ ನಿಂತು ಆ ಕೃಷ್ಣನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ದೇವಾಲಯದ ಹಿಂದೆ ತಿರುಗಿ ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾನೆ. ಆ ಸಮಯದಲ್ಲಿ ಗರ್ಭಗುಡಿ ಒಳಗೆ ಪೂಜೆ ಮಾಡುತ್ತಿದ್ದ ಅರ್ಚಕರಿಗೆ ಇದನ್ನು ಕಂಡು ದಿಗ್ಭ್ರಾಂತರಾಗುತ್ತಾರೆ. ಈ ಕಡೆ ಇದ್ದ ವಿಗ್ರಹ ಆ ಕಡೆ ತಿರುಗಿದ ಕೂಡಲೇ ಆಗ ಎಲ್ಲರಿಗೂ ತಿಳಿಯುತ್ತದೆ ಇವರ ಮಹಿಮೆ ಅಪಾರ ಎಂದು. ದೇವರಿಗೆ ಯಾವುದೇ ಜಾತಿ ಭೇದವಿಲ್ಲ ಅಂತ. ಕನಕದಾಸರು ನೋಡಿದ ಕಿಂಡಿ ಅಂದಿನಿಂದ ಕನಕನ ಕಿಂಡಿ ಎಂದೇ ಪ್ರಸಿದ್ಧಿಯಾಗಿದೆ. ಈ ರೀತಿ ದ್ವಾರಕೆಯಿಂದ ಸ್ವತಃ ಶ್ರೀಕೃಷ್ಣನೇ ಇಲ್ಲಿಗೆ ಆಗಮಿಸಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ ಎಂದು ಎಲ್ಲರೂ ನಂಬಿದ್ದಾರೆ. ಶ್ರೀಕೃಷ್ಣನ ನೆಲೆಸಿರುವ ಸ್ಥಳವಾಗಿದ್ದರಿಂದ ಇಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಹಲವಾರು ಉತ್ಸವಗಳು ವರ್ಷ ಪೂರ್ತಿ ನಡೆಯುತ್ತದೆ. ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಲ್ಲೊಂದು ವೈಭವದ ಉತ್ಸವವಾಗಿರುತ್ತದೆ. ವಿಶೇಷವಾದ ಪೂಜೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಇದೇ ಕಾರಣ ಕೃಷ್ಣ ಜನ್ಮಾಷ್ಟಮಿ ಎಂದು ಇಲ್ಲಿಗೆ ಲಕ್ಷಾಂತರ ಭಕ್ತರು ಶ್ರೀಕೃಷ್ಣನನ್ನು ಕಣ್ತುಂಬಿ ನೋಡಲು ದರ್ಶನವನ್ನು ಪಡೆಯಲು ಬರುತ್ತಾರೆ. ಅಂದ ಹಾಗೆ ಈ ಅದ್ಭುತವಾದಂತಹ ಕ್ಷೇತ್ರ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 313 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮಂಗಳೂರು 56 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಗೆ ಹತ್ತಿರವಾದಂತಹ ವಿಮಾನ ನಿಲ್ದಾಣವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉಡುಪಿಯ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ. ಇದೇ ಕಾರಣದಿಂದಾಗಿ ಸಾವಿರಾರು ಜನರು ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹಕ್ಕೆ ಸಾಕ್ಷಿಯಾಗುತ್ತಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಹಾಗೂ ಉಡುಪಿ ಕ್ಷೇತ್ರದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ. ಕಾಪು ಬೀಚ್ ಉಡುಪಿಯ ಅತ್ಯಂತ ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಕಡಲ ತೀರ ಉಡುಪಿ ಹಾಗೂ ಮಂಗಳೂರಿನ ನಡುವೆ ಇದೆ. ಕಾಪು ಬೀಚ್ ಉಡುಪಿಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಕಾಪು ಬೀಚ್ ಮಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಕಾಪು ಬೀಚ್ನಲ್ಲಿ ಸುಂದರವಾದ ಲೈಟ್ ಹೌಸ್ ಹಾಗೂ ಪವಿತ್ರವಾದ 3 ಮರಿಯಮ್ಮ ದೇವಾಲಯಗಳು ಹಾಗೂ ಟಿಪ್ಪು ಸುಲ್ತಾನನ ಕೋಟೆಯು ಕೂಡ ಇಲ್ಲಿ ತುಂಬಾ ಆಕರ್ಷಿತವಾಗಿದೆ. ಅರೇಬಿಯನ್ ಬೀಚ್ಗಳಲ್ಲಿ ಇದೊಂದು ಅತ್ಯದ್ಭುತ ಕಡಲ ತೀರ ಎಂದು ಜನರು ಪರಿಗಣಿಸುತ್ತಾರೆ. ಹೀಗಾಗಿಯೇ ಕಾಪು ಬೀಚ್ನಲ್ಲಿ ಹಲವಾರು ಬಾಲಿವುಡ್, ಹಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಸಿನಿಮಾಗಳು ಕೂಡ ಇಲ್ಲಿ ಚಿತ್ರೀಕರಣಗೊಂಡಿವೆ. ಈ ಸುಂದರವಾದ ಬೀಚ್ಗೆ ಹಲವಾರು ಪ್ರವಾಸಿಗರು ವಾರಾಂತ್ಯದಲ್ಲಿ ಅಂದರೆ ವೀಕೆಂಡಲ್ಲಿ ಆನಂದಮಯವಾಗಿ ಭೇಟಿ ನೀಡುತ್ತಾರೆ. ಇಲ್ಲಿರುವ ಕಾಪು ಲೈಟ್ ಹೌಸ್ 1901ರಲ್ಲಿ ನಿರ್ಮಿಸಲಾಗಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಸೆಂಟ್ ಮೇರೀಸ್ ದ್ವೀಪ, ಸೆಂಟ್ ಮೇರೀಸ್ ಐಲ್ಯಾಂಡ್. ಸೆಂಟ್ ಮೇರೀಸ್ ದ್ವೀಪ ಉಡುಪಿಯಲ್ಲಿನ ಮತ್ತೊಂದು ಸುಂದರವಾದ ಪ್ರವಾಸಿ ತಾಣ. ಈ ದ್ವೀಪವನ್ನು ಕೋಕೋನಟ್ ಐಲ್ಯಾಂಡ್ ಎಂದು ಸಹ ಕರೆಯುತ್ತಾರೆ. ಈ ದ್ವೀಪವು 4 ಚಿಕ್ಕ ಚಿಕ್ಕ ಸಮೂಹಗಳನ್ನು ಹೊಂದಿದೆ.
ಪ್ರತಿದಿನ 10 ಗಂಟೆಗೆ ಸೆಂಟ್ ಮೇರೀಸ್ ದ್ವೀಪಕ್ಕೆ ಹೋಗಲು ಮಲ್ಪೆಯಿಂದ ಟ್ರಿಪ್ ಶುರುವಾಗುತ್ತದೆ. ಸಂಜೆ 4 ತನಕ ನೀವು ಈ ಟ್ರಿಪ್ಗೆ ಹೋಗಬಹುದು. ಮಲ್ಪೆ ಬೋಟ್ ಪಾಯಿಂಟ್ನಿಂದ 6.5 ಕಿಲೋಮೀಟರ್ ದೂರವಿರುವ ಸೆಂಟ್ ಮೇರೀಸ್ ಐಲ್ಯಾಂಡ್ ಕೂಗಲತೆಯ ದೂರದಲ್ಲಿ ದೊಡ್ಡ ಬೋಟ್ಗಳನ್ನು ನಿಲ್ಲಿಸಲಾಗುತ್ತದೆ. ಅಲ್ಲಿಂದ ನೀವು ನೀರಿನಲ್ಲಿ ಇಳಿದು ಆರಾಮವಾಗಿ ಸೆಂಟ್ ಮೇರೀಸ್ ಐಲ್ಯಾಂಡನ್ನು ತಲುಪಬಹುದು. ಸೆಂಟ್ ಮೇರೀಸ್ ದ್ವೀಪವು ಭಾರತದ 26 ಭೂವೈಜ್ಞಾನಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಇತಿಹಾಸದ ಪ್ರಕಾರ 1497ರಲ್ಲಿ ಪೋರ್ಚುಗೀಸ್ ಶೋಧಕ ವಾಸ್ಕೋ ಡಿ ಗಾಮ ತನ್ನ ಯುರೋಪಿನಿಂದ ಭಾರತದ ದ್ವೀಪದಲ್ಲಿ ಇಳಿದಾಗ ಯೇಸು ಕ್ರಿಸ್ತನ ಕೋಲನ್ನು ಇಲ್ಲಿ ನೆಟ್ಟಿ ತಾಯಿ ಮೇರಿಗೆ ಸಮರ್ಪಿಸಿದನಂತೆ. ಆದ್ದರಿಂದ ಈ ತಾಣವನ್ನು ಅಥವಾ ಈ ದ್ವೀಪವನ್ನು ಸೈಂಟ್ ಮೇರೀಸ್ ಐಲ್ಯಾಂಡ್ ಅಂದರೆ ಸೈಂಟ್ ಮೇರೀಸ್ ದ್ವೀಪ ಎಂದು ಕರೆಯಲಾಗುತ್ತದೆ. ಆನೆಗುಡ್ಡೆ ವಿನಾಯಕನ ದೇವಾಲಯ. ಶ್ರೀ ವಿನಾಯಕನ ದೇವಾಲಯವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿದೆ. ಈ ದೇವಾಲಯದ ಮತ್ತೊಂದು ಹೆಸರು ಕುಂಭಾಶಿಯಾಗಿದೆ. ಕುಂಭಾಶಿ ಎಂದರೆ ಕುಂಭಾಸುರ. ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಹಿಂದೆ ಅಗಸ್ತ್ಯ ಮುನಿ ವರುಣದೇವನಿಗೆ ಯಜ್ಞ ಮಾಡುವಾಗ ಕುಂಭಾಸುರನು ಈ ಯಜ್ಞಕ್ಕೆ ಭಂಗ ತರಲು ಪ್ರಯತ್ನಿಸುತ್ತಾನೆ. ವಿಘ್ನ ವಿನಾಶಕ ವಿನಾಯಕನು ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾದ ಭೀಮನನ್ನು ಈ ಕುಂಭಾಸುರನ ಸಂಹರಿಸಲು ಹೇಳುತ್ತಾನೆ. ಕೊನೆಗೆ ಕುಂಭಾಸುರನು ಭೀಮನಿಂದ ಸಂಹರಿಸಲ್ಪಡುತ್ತಾನೆ. ಆನೆಗುಂಡಿ ವಿನಾಯಕ ದೇವಸ್ಥಾನ ಉಡುಪಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹೋಗಬರಲು ನಿಮಗೆ ಪ್ರತಿ 10 ನಿಮಿಷಕ್ಕೆ ಒಂದು ಬಸ್ ಸೌಕರ್ಯ ಇದೆ. ಮಲ್ಪೆ. ಮಲ್ಪೆ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ ಉಡುಪಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಸುಂದರ ಸಮುದ್ರ ತೀರದ ಪಟ್ಟಣ. ಇದುವೇ ನೈಸರ್ಗಿಕ ಬಂದರು ಹಾಗೂ ಕರ್ನಾಟಕದ ಕರಾವಳಿಯ ಪ್ರಮುಖ ಮತ್ಸ್ಯ ಕೈಗಾರಿಕಾ ತಾಣವಾಗಿದೆ. ಈ ಪಟ್ಟಣ ಮೀನುಗಾರಿಕೆಗೆ ಹೆಸರುವಾಸಿಯಾಗಿದೆ. ಗೋಲ್ಡನ್ ಸ್ಯಾಂಡ್ಸ್, ಪ್ರೆಸ್ಟಿನ್ ಬೀಚ್ಗಳ ಸುತ್ತಮುತ್ತಲೂ ತೂಗಾಡುವ ತೆಂಗಿನ ಮರಗಳು, ಸ್ಫಟಿಕದಷ್ಟು ಸ್ಫುಟವಾದ ಮತ್ತು ನಿರ್ಮಲವಾದ ಸರೋವರಗಳು ಕಣ್ಣಿಗೆ ಒಂದು ಹಬ್ಬವನ್ನು ನೀಡುತ್ತದೆ. ಅನಂತೇಶ್ವರ ದೇವಾಲಯ, ಅನಂತೇಶ್ವರ ಟೆಂಪಲ್. ಅನಂತೇಶ್ವರ ದೇವಾಲಯವು ಪವಿತ್ರವಾದ ದೇವ ಮಹಾಶಿವನ ದೇವಾಲಯವಾಗಿದೆ. ಈ ದೇವಾಲಯವು ಅತ್ಯಂತ ಪುರಾತನವಾದ ದೇವಾಲಯ. ಸುಮಾರು 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸ ಸಾರುತ್ತದೆ. ಹಿಂದೂ ಧರ್ಮ ಪ್ರಚಾರಕರಾದ ಮಧ್ವಾಚಾರ್ಯರ ಬಗ್ಗೆ ಈ ದೇವಾಲಯದಲ್ಲಿ ಲಿಖಿತ ರೂಪದಲ್ಲಿ ಉಲ್ಲೇಖವಿದೆ. ಕೋಡಿ ಕಡಲ ತೀರ, ಕೋಡಿ ಬೀಚ್. ಕೋಡಿ ಬೀಚ್ ಕರ್ನಾಟಕದ ಅತ್ಯಂತ ಸುಂದರವಾದ ಬೀಚ್ಗಳಲ್ಲಿ ಒಂದು. ಅರಬ್ಬಿ ಸಮುದ್ರವನ್ನು ಸುವರ್ಣ, ಸೀತಾ ನದಿಗಳು ಸೇರುವ ತ್ರಿವೇಣಿ ಸಂಗಮ ಡೆಲ್ಟಾ ಬೀಚ್. ಇದು ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ತಾಣ. ಕೋಡಿ ಬೀಚ್ ಉಡುಪಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಈ ಬೀಚ್ಗೆ ಭೇಟಿ ನೀಡಲು ದೇಶ ವಿದೇಶಗಳಿಂದಲೂ ಜನರು ಸುತ್ತಲೂ ನೀರು, ಹಸಿರಾದ ವಾತಾವರಣ, ಅಲೆಗಳ ಆರ್ಭಟ ಇವೆಲ್ಲವೂ ಕೋಡಿ ಬೀಚಿನ ಒಂದು ವಿಶೇಷ ಅದ್ಭುತ ವೈಶಿಷ್ಟ್ಯತೆ. ಕೂಡ್ಲು ತೀರ್ಥ ಜಲಾಶಯ. ಕೂಡ್ಲು ತೀರ್ಥ ಜಲಾಶಯವು ಉಡುಪಿಯಿಂದ ಸುಮಾರು 47 ಕಿಲೋಮೀಟರ್ ಅಂತರದಲ್ಲಿದೆ. ಇದು ದಟ್ಟವಾದ ಅರಣ್ಯ ಸೌಂದರ್ಯವನ್ನು ಹೊಂದಿರುವ ಅಪೂರ್ವ ಜಲಾಶಯ. ಈ ಜಲಾಶಯಕ್ಕೆ ಹಲವಾರು ಪ್ರವಾಸಿಗರು ಟ್ರೆಕ್ಕಿಂಗ್ ಮಾಡಲು ಬರುತ್ತಾರೆ. ಸುಮಾರು 150 ಅಡಿಯಿಂದ ಧುಮುಕುವ ನೀರು ಒಂದು ಅತ್ಯದ್ಭುತ ನಿಮಗೆ ಅನುಭವವನ್ನು ಕೊಡುತ್ತದೆ.